ಹಾಯ್ ಎಲ್ಲರಿಗೂ. ಇವತ್ತು ನಾವು ಕೆಸರುಗದ್ದೆ ಆಟಕ್ಕೆ ಹೋಗುತ್ತಿದ್ದೇವೆ. ಬನ್ನಿ ಕೆಸರುಗದ್ದೆ ಉತ್ಸವಕ್ಕೆ ಹೋಗಿ ಬರುವ. ನೋಡಿ, ಮಕ್ಕಳೆಲ್ಲ ಕೆಸರಲ್ಲಿ ಆಟ ಆಡಿ ಹೇಗೆ ಆಗಿದ್ದಾರೆ ನೋಡಿ. ಇವರ ಅವಸ್ಥೆ ನೋಡಿ ಹೇಗೆ ಆಗಿದ್ದಾರೆ ಅಂತ. ಕೆಸರಲ್ಲಿ ಎಲ್ಲ ಕೆಸರು ಇವರ ಮೈಯಲ್ಲಿದೆ. ತುಂಬ ಚೆಂದ ಆಗ್ತದೆ ಆಟ ಆಡಲಿಕ್ಕೆ. ಮಕ್ಕಳಿಗೆಲ್ಲ ಈ ಕೆಸರಿನಲ್ಲಿ ಆಟ ಆಡೋದಂದರೆ ತುಂಬ ಇಷ್ಟ ಎಲ್ಲರಿಗೂ ಕೂಡ. ನಾವು ಇಲ್ಲಿಗೆ ಬರುವಾಗ ಎಲ್ಲರೂ ಕೂಡ ಕೆಸರಿನಲ್ಲಿ ಆಟ ಆಡ್ತಿದ್ದರು. ನಾವು ಕೂಡ ಅವರೊಂದಿಗೆ ಸೇರಿಕೊಂಡೆವು. ಮತ್ತು ದೊಡ್ಡವರು ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ನಾವು ಅಲ್ಲಿಗೆ ಹೋಗುವಾಗ ನಾವು ಕೂಡ ಅವರೊಟ್ಟಿಗೆ ಕೂಡಿಕೊಂಡೆವು. ತುಂತುರು ಮಳೆಯ ನಡುವೆ ಭತ್ತದ ಗದ್ದೆಯ ಆ ಕೆಸರಿನಲ್ಲಿ ಆಡುವುದು ಎಂದರೆ ಒಂಥರ ಖುಷಿ. ಮಕ್ಕಳಿಗಿದು ನಿಜಕ್ಕೂ ಸಂಭ್ರಮ. ಕೆಸರು ಗದ್ದೆಯಲ್ಲಿಯೇ ನಿಂಬೆಹಣ್ಣು ಚಮಚ ಓಟ, ನೀರು ತುಂಬಿದ ಬಿಂದಿಗೆ ಹೊತ್ತು ಓಡುವುದು, ಹಿಮ್ಮುಖ ಓಟ, ಮೂರು ಕಾಲಿನ ಓಟ, ಮಡಕೆ ಹೊಡೆಯುವುದು, ಜಾನಪದ ನೃತ್ಯ ಮಾಡುವುದು, ಹಗ್ಗ ಜಗ್ಗಾಟ, ವಾಲಿಬಾಲ್, ಕಬಡ್ಡಿ ಮತ್ತು ಮುಂತಾದ ಕ್ರೀಡಾ ಸ್ಪರ್ಧೆಗಳು ನಡೆಯಿತು. ಇದು ಜನರನ್ನು ಹೆಚ್ಚು ಆಕರ್ಷಿಸುವುದೆಂದರೆ, ಈ ಆಟಗಳಲ್ಲಿ ಜನರನ್ನು ಹೆಚ್ಚು ಆಕರ್ಷಿಸುವ ಆಟ ಅಂದರೆ ಹಗ್ಗ ಜಗ್ಗಾಟ ಮತ್ತು ವಾಲಿಬಾಲ್. ಕೆಸರುಗದ್ದೆ ಆಟ ಅಂದರೆ ಕೆಸರು ತುಂಬಿದ ಗದ್ದೆಯಲ್ಲಿ ಓಟದ ಸ್ಪರ್ಧೆ ಎಂದರ್ಥ. ಮೋಡ ಮುಸುಕಿದ ವಾತಾವರಣ, ಭತ್ತದ ನಾಟಿಗೆ ಸಿದ್ಧಗೊಂಡಿದ್ದ ಕೆಸರುಗದ್ದೆಯಲ್ಲಿ ಓಟ, ಹಗ್ಗ ಜಗ್ಗಾಟ ಮತ್ತು ಕೆಸರಿನಲ್ಲಿ ಮಿಂದಾಟ. ಸುರಿಯುವ ತುಂತುರು ಮಳೆಯಲ್ಲಿ ಮೊಣಕಾಲುದ್ದದ ಕೆಸರಿನಲ್ಲಿ ಬಲಿಷ್ಠ ತಂಡಗಳು ಹಗ್ಗಜಗ್ಗಾಟ ಸ್ಪರ್ಧೆಯಲ್ಲಿ ಸೆಣಸಾಡುವುದು, ಆ ದೃಶ್ಯವನ್ನು ನೋಡುವಾಗಲೇ ನಮಗೆ ರೋಮಾಂಚನ ಉಂಟಾಗುತ್ತದೆ. ಕೆಸರಿನಲ್ಲಿ ಮೈಗೆಲ್ಲ ಮಣ್ಣು ಮೆತ್ತಿಕೊಂಡು ಇಡೀ ದಿನ
ಆಡುವುದೇ ಒಂದು ಖುಷಿ. ಕೆಸರುಗದ್ದೆ ಆಟವು ಔಷಧೀಯ ಗುಣವನ್ನು ಹೊಂದಿದೆ ಅಂತ ಕೂಡ ಹೇಳ್ತಾರೆ. ಏಕೆಂದರೆ ಹಸಿ ಮಣ್ಣಿನ ಸ್ಪರ್ಶದಿಂದ ಚರ್ಮ ಸುಕ್ಕುಗಟ್ಟುವುದು, ಗಾಯಗಳು, ಅಲರ್ಜಿಗಳು ಕೂಡ ನಿವಾರಣೆಯಾಗ್ತದೆ ಅಂತ ಹೇಳ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.